ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೇಗಿದ್ದೀರಿ? ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಕೊರೋನಾ ಕೇಳಿ ಎಲ್ಲರಿಗೂ ಸಾಕಾಗಿದೆ. ಕೊರೋನಾನ ಒಂದು ಕಡೆ ಬದಿಗೊತ್ತುವ. ಯೇಸು ನಮ್ಮನ್ನು ಹೇಗೆ ನಡೆಸ್ತಾರೆ ಹಾಗೆ ಹೋಗೋಣ. ಏಕೆಂತ ಹೇಳಿದ್ರೆ ಎಲ್ಲರ ಮನೆ ದೋಸೆ ತೂತ ಆದ್ರೆ ನಮ್ಮ ಮನೆ ಕಾವಲಿನೇ ತೂತ ಇರುತ್ತೆ. ಹಾಗಾಗಿ ಯಾವುದ್ರ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡ್ತೀವೋ ಸೈತಾನ ಅದರಲ್ಲೇ ನಮ್ಮ ಮನಸ್ಸನ್ನು ಕುಂದಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಕೆಲವರು ಕೊರೋನಾ ಇದೆ ಹೇಳ್ತಾರೆ, ಕೆಲವರು ಕೊರೋನಾ ಇಲ್ಲ ಹೇಳ್ತಾರೆ. ಆದರೆ ಕೊರೋನಾ ಇರೋದಂತೂ ನಿಜ. ಆದಷ್ಟು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋಣ. ನಾವು ಈಗ ನನ್ನ ಈ ಕೊರೋನಾದ ಅವಧಿಯಲ್ಲಿ ಪ್ರಿಯರೇ, ತುಂಬ ಮಂದಿ ನನ್ನ ಹತ್ರ ಹೇಳ್ತಾರೆ, ಸಿಸ್ಟರ್ ಜೀವನ ಸಾಕಾಗಿದೆ, ತುಂಬ ಸಲ ಆತ್ಮಹತ್ಯೆ ಕುರಿತು ಚಿಂತೆ ಮಾಡಿದ್ದೀನಿ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ? ಪ್ರಿಯರೇ, ಆತ್ಮಹತ್ಯೆಗೆ ಚಿಂತೆ ಮಾಡಲಿಕ್ಕೆ ಅನೇಕ ಕಾರಣಗಳಿದೆ. ಅದರಿಂದ ಹೊರಗಡೆ ಬರೋಕ್ಕೆ ನಮಗಿರೋ ಒಂದೇ ಕಾರಣ ಯೇಸು. ಗೊತ್ತಾಯ್ತಲ್ಲ? ಯೇಸು ಮಾತ್ರನೇ ಈ ಎಲ್ಲ ಕೆಟ್ಟದ್ರಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಏಕೆಂತ ಹೇಳಿದ್ರೆ ಯೇಸು ಹೇಳ್ತಾರೆ, ದೇವ್ರ ವಾಕ್ಯ ಹೇಳುತ್ತೆ, ಪುತ್ರನು ಬಿಡುಗಡೆ ಕೊಟ್ಟರೆ ನಿನಗೆ ಬಿಡುಗಡೆ ಇದೆ. ಯೇಸು ಬಿಡುಗಡೆ ಕೊಡಬೇಕು ನಮಗೆ. ಯೇಸು ದಾಹ ತೀರುವ ಜೀವ ಜಲದಿಂದ ನಮ್ಮನ್ನು ತುಂಬಿಸಬೇಕು. ಆಗ ಮಾತ್ರ ಇಂತಹ ದುರ್ಗುಣಗಳಿಂದ ದುಶ್ಚಟಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ. ನೋಡಿ, ನಾವು ಬೈಬಲಲ್ಲಿ ನೋಡ್ತೀವಿ, ಪೇತ್ರ ಮತ್ತೆ ಯೂದ ಇಸ್ಕರಿಯೋತ ಇಬ್ರು ಯೇಸುವನ್ನು ಅಲ್ಲಗಳೆದ್ರು. ಒಬ್ಬ ಹಿಡಿದುಕೊಟ್ಟ, ಒಬ್ಬ ಯೇಸುವನ್ನು ಅಲ್ಲಗಳೆದ. ಹಿಡಿದುಕೊಟ್ಟವನು ಯೋಧ ಇಸ್ಕರಿಯೋತ್ ಪಶ್ಚಾತ್ತಾಪ ಪಡಲಿಲ್ಲ, ಅದಕ್ಕೆ ಮರಣಕ್ಕೆ ಹೋದ. ಅವನಿಗೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಕ್ಕ ಶಿಕ್ಷೆ ಆಯಿತು, ತಕ್ಕ ಜಾಗಕ್ಕೆ ಹೋದ ಅಂತ ದೇವ್ರ ವಾಕ್ಯ ನಾವು ನೋಡ್ತೀವಿ. ಅದೇ ಪೇತ್ರ ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಟ್ಟು, ಸ್ವಾಮಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ದೇವರ ಕ್ಷಮೆ ಅವನ ಮೇಲೆ ಇಳಿದು ಬಂತು. ಪ್ರಿಯರೇ, ದೇವರ ಕರುಣೆ ಅವನ ಮೇಲೆ ಇಳಿದು ಬಂತು. ಪೇತ್ರ ಸಭೆಯ ಬಂಡೆಯನ್ನಾಗಿ ದೇವರು ನೇಮಿಸ್ತಾರೆ. ಸಭೆಯ ಬೀಗದ ಕೈಯನ್ನು ಅವರ ಕೈಗೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈಗ ನಾವು ನೋಡ್ಬೋದು, ಆತ್ಮಹತ್ಯೆಗೆ ಅನೇಕ ಕಾರಣಗಳಿದೆ. ಒಂದು, ನಾವು ಪ್ರೀತಿ ಮಾಡುವವರು ನಮ್ಮನ್ನು ದೂರ ಮಾಡೋದು. ಎರಡನೆಯದು, ನಮ್ಮದು ಅಂತ ನೆನೆಸ್ಕೊಂಡಿರೋದು ನಾವು ಅದನ್ನ ಕಳೆದುಕೊಳ್ಳೋದು. ಈಗ ಅದು ವಸ್ತು ಇರಲಿ, ವ್ಯಕ್ತಿ ಇರಲಿ, ಅಥವಾ ಮನೆ ಮಠ ಇರಲಿ, ಏನೇ ಒಂದು ಶಕ್ತಿ ಇರಲಿ, ಏನೇ ಇರಲಿ, ಅದು ನಾವು ತುಂಬ ಪ್ರೀತಿ ಮಾಡಿರ್ತೀವಿ, ಅದು ನಂದು ಅಂತ ನಾವು ನೆನೆಸ್ಕೊಂಡಿರ್ತೀವಿ. ಆದರೆ ಅದು ನಮ್ಮ ಕೈ ಜಾರಿ ಹೋಗೋದು, ಕೈ ಬಿಟ್ಟು ಹೋಗೋದು ನಮ್ಮ ಸ್ವಭಾವದಿಂದ ಇರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೆ ಇರ್ಬೋದು, ಅನೇಕ ಕಾರಣಗಳಿಂದ ಅದೆಲ್ಲ ತುಂಬ ನೋವು ಕೊಡುತ್ತೆ. ಮೂರನೆಯದು, ನಾವು ಅನೇಕರಿಂದ ಹೀಯಾಳಿಕೆಗೆ, ಅವಮಾನಕ್ಕೆ ಗುರಿಯಾಗುವಾಗ, ಅಯ್ಯೋ ಇಂಥ ಒಂದು ಜೀವನ ಯಾಕಿರೋದಪ್ಪ, ನಾವು ತೆಗೆದು ಬಿಡುವ ಈ ಜೀವನ ಅಂತ ಹೇಳುವ ಒಂದು ರೀತಿ. ಹಾಗೆ ಅನೇಕ ಕಾರಣಗಳು. ಸೋಲು ಕಂಡಾಗ, ನೋವು ಬರುವಾಗ, ಶೋಧನೆಗಳು ಬಂದಾಗ, ಜಯಿಸಕ್ಕೆ ಆಗದಾಗ, ಇದೆಲ್ಲ ಅನೇಕ ಕಾರಣಗಳು. ರೋಗ ತಡೀಲಿಕ್ಕೆ ಆಗ್ತಾ ಇಲ್ಲ, ನೋವು, ಮಾನಸಿಕ ನೋವು, ಶಾರೀರಿಕ ನೋವು ಸಹಿಸಕ್ಕಾಗ್ತಾ ಇಲ್ಲ. ಇಂಥ ಅನೇಕ ಕಾರಣಗಳಿಂದ ನಮಗೆ ಅನ್ನಿಸ್ತದೆ ಈ ಜೀವ ಬೇಡ ಅಂತ ಅನ್ನಿಸ್ತದೆ. ಆದರೆ ಪ್ರಿಯರೇ, ಯೇಸುವಿಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಏಕೆಂತ ಹೇಳಿದ್ರೆ, ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದ್ರು ನಿನ್ನ ಆತ್ಮ ನಷ್ಟಪಟ್ಟು ಹೋದ್ರೆ, ನಿನ್ನ ಪ್ರಾಣ ನಷ್ಟಪಟ್ಟು ಹೋದ್ರೆ ಏನು ಪ್ರಯೋಜನ? ಹೌದು ಪ್ರಿಯರೇ, ಪ್ರಾಣಕ್ಕಿಂತ ದೊಡ್ಡದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನಾಳೆಯ ಬಗ್ಗೆ ನೀನು ಚಿಂತೆ ಮಾಡಬೇಡ, ಏನು ತಿನ್ಬೇಕು, ಏನು ಕುಡಿಬೇಕು ಅಂತ ಹೇಳಿ ನೀನು ಚಿಂತೆ ಮಾಡಬೇಡ. ಊಟಕ್ಕಿಂತ ದೇಹ ಅಮೂಲ್ಯವಾದುದು, ದೇಹಕ್ಕಿಂತ ಪ್ರಾಣ ಮುಖ್ಯವಾದುದು. ಪ್ರಾಣ ಏನೇ ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಏನು ಕೋಟಿ ಕೊಟ್ಟರು, ಇಡೀ ಪ್ರಪಂಚವನ್ನು ಕೊಟ್ಟರು ಅದು ವಾಪಸ್ ಬರಲ್ಲ ಒಂದ್ಸಲ ಹೋದ್ಮೇಲೆ. ಆತ್ಮವನ್ನು ತೆಗಿಲಿಕ್ಕೆ ಆಗಲಿ, ಆತ್ಮವನ್ನು ಹತ್ಯೆ ಮಾಡಲಿಕ್ಕೆ ಆಗಲಿ ಇರುವ ಅಧಿಕಾರ ನನಗೋ ನಿಮಗೋ ಇಲ್ಲ. ಏಕೆಂತ ಹೇಳಿದ್ರೆ, ಯೋಹಾನ 10:10 ಯೇಸು ಹೇಳಿದ್ರು, ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಪಿತನು ಜೀವಕ್ಕೆ ಮೂಲದಾತನಾದಂತೆ ಪುತ್ರನು ಕೂಡ ಜೀವಕ್ಕೆ ಮೂಲದಾತರಾಗಿದ್ದಾರೆ. ಹಾಗಾಗಿ ಏನೇ ಬಂದಿರಲಿ, ನಾವು ಆತ್ಮಹತ್ಯೆ ಕುರಿತು ಚಿಂತೆ ಮಾಡೋದು ಕೂಡ ಅದು ದೊಡ್ಡ ತಪ್ಪಾಗಿ ಮಾರ್ಪಟ್ಟಿರುತ್ತೆ. ಒಂದು ವೇಳೆ ಹಾಗೆ ಮಾಡಿದ್ರೆ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ಅದರಿಂದ ಹೊರಗಡೆ ಬನ್ನಿ. ಪ್ರಿಯರೇ, 1 ಪೇತ್ರ 1ನೇ ಅಧ್ಯಾಯ 7ರಿಂದ ವಾಕ್ಯ ಹೇಳುತ್ತೆ, ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟಕಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವು ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಪ್ರೈಸ್ ದ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ಬಂಗಾರ ಯಾರಿಗೆ ತಾನೇ ಇಷ್ಟ ಇಲ್ಲಲ್ಲ. ಮೊದಲು ಹುಡುಗಿಯರಿಗೆ ಮಾತ್ರ, ಲೇಡೀಸಿಗೆ ಮಾತ್ರ ಇಷ್ಟ ಇತ್ತು. ಈಗ ಜೆಂಟ್ಸ್ ಕೂಡ ಇಷ್ಟಿಷ್ಟು ದೊಡ್ಡದಾಕಿ ಕುತ್ತಿಗೆಯಲ್ಲಿ ಒಂದು ಬ್ರೇಸ್ಲೆಟ್, ಒಂದು ಹಾಗೆಲ್ಲ ಉಂಗುರ ಇಷ್ಟಿಷ್ಟು ದಪ್ಪದ ಹಾಕಿದೆಲ್ಲ ನಾನು ನೋಡಿದ್ದೀನಿ. ಆ ರೀತಿಯೆಲ್ಲ ಹಾಕೊಂಡು ನಡೀತಾರೆ. ಅಂದರೆ ಎಲ್ಲರಿಗೂ ಇಷ್ಟ ಬಂಗಾರ ಅಂತ ಹೇಳಿದರೆ, ಸ್ಪೆಷಲಿ ನಮ್ಮ ಏಷ್ಯನ್ ಪೀಪಲ್ಗೆ, ಅದರಲ್ಲೂ ನಮ್ಮ ಇಂಡಿಯನ್ಸಿಗೆ ತುಂಬ ಇಷ್ಟ ಬಂಗಾರ ಅಂತ ಹೇಳಿದರೆ. ಕೆಲವರು ಮಾತ್ರ ಅದನ್ನೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಹೇಳಿ ಇರ್ತಾರೆ. ಹೆಚ್ಚಿನವರು ಬಂಗಾರ ಪ್ರಿಯರೇ. ಅಂತ ಅಮೂಲ್ಯವಾದ, ತುಂಬ ಕಾಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ಬಂಗಾರ, ಅಂತ ಅಮೂಲ್ಯವಾದ ಆ ಕಾಸ್ಟ್ಲಿಯೆಸ್ಟ್ ಥಿಂಗ್, ಅಷ್ಟು ದುಬಾರಿಯಾದ ವಸ್ತು ಕೂಡ ಈ ಭೂಮಿಯಿಂದ ತೆಗೆಯುವಾಗ ಅದು ಬಂಗಾರವಾಗಿ ಪ್ಯೂರ್ ಆಗಿ ಬದಲಾಗಬೇಕಾದ್ರೆ ಬೆಂಕಿಯಲ್ಲಿ ಹಾಕಿ ಫ್ರೈ ಆಗಬೇಕು. ಆಗ ಮಾತ್ರನೇ ಅದು ಅಮೂಲ್ಯವಾದ ಒಂದು ಬಂಗಾರವಾಗುವುದು. ಅಂದರೆ ಒಂದು ಪ್ರೆಷಿಯಸ್ ಪ್ಯೂರಿಟಿಯಿಂದ ತುಂಬಿದ 916 ಹಾಲ್ಮಾರ್ಕ್ ಇರುವಂತಹ ಒಂದು ಬಂಗಾರವಾಗಿ ಮಾರ್ಪಡೋದು, 24 ಕ್ಯಾರೆಟ್ ಗೋಲ್ಡ್ ಆಗಿ ಅದು ಮಾರ್ಪಡೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸು ಹೇಳ್ತಾರೆ, ಬಂಗಾರಕ್ಕಿಂತ ಅಮೂಲ್ಯವಾದವರು ನೀವು ನನಗೆ. ನೋಡಿ, ನಿಮ್ಮ ಹೆಸರನ್ನು ನನ್ನ ಅಂಗೈಯಲ್ಲಿ ಕೊರೆದಿಟ್ಟಿದ್ದೇನೆ. ನೀನು ನನಗೆ ಅಮೂಲ್ಯನು, ಪರಮಪ್ರಿಯನು, ಘನವಂತನು. ನಿನ್ನ ಕಣ್ಣುಗುಡ್ಡೆಯನ್ನು ತಾಕುವವನು ನನ್ನನ್ನೇ ತಾಕಿದಂತೆ. ಅಷ್ಟು ಪ್ರೀತಿ ನನಗೆ ನಿನ್ನ ಕಂಡ್ರೆ. ನಾನು ನಿನ್ನನ್ನು ಎತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸ್ತಾನೆ. ಬೆನ್ನತ್ತಿ ಪ್ರೀತಿ ಮಾಡ್ತೀನಿ. ಕೆಟ್ಟು ಹೋಗಿದ್ದನ್ನು ಹುಡುಕಿ ಬರ್ತೀನಿ. ನಾನು ರೋಗಿ ಆದಾಗ ನಿನಗೆ ಸೌಖ್ಯ ಕೊಡ್ತೀನಿ. ನೀನು ನನಗೆ ಅಷ್ಟು ಅಮೂಲ್ಯನು. ಏಕೆಂತ ಹೇಳಿದರೆ, ನನ್ನ ರೂಪದಲ್ಲಿ, ನನ್ನ ಛಾಯೆಯಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿದೆ ನಾನು. ನನಗೆ ನೀನು ತುಂಬ ಇಷ್ಟ ನಿನ್ನನ್ನು ಕಂಡ್ರೆ. ಯೇಸು ಹೇಳ್ತಾರೆ, ನೀನು ನನಗೆ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಅದಕ್ಕೆಲ್ಲದಕ್ಕಿಂತ ನೀನು ನನಗೆ ಅಮೂಲ್ಯವಾದುದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅಂತಹ ಪ್ರೀತಿಮಯವಾದ ದೇವರು ಹೇಳ್ತಾರೆ, ಇದೆಲ್ಲ ನನಗೆ ಈ ಲೋಕದಲ್ಲಿರೋದಕ್ಕಿಂತ ಎಲ್ಲದಕ್ಕಿಂತ ನಾನು ಸೃಷ್ಟಿ ಮಾಡಿದ ನನ್ನ ಮಗನಾದ ನೀನು ನನಗೆ ಅಮೂಲ್ಯವಾದುದು, ಅಮೂಲ್ಯವಾದ ಸೊತ್ತು, ಅಮೂಲ್ಯವಾದ ಬಂಗಾರ, ಮುತ್ತು. ಅಂಥ ಮಾಣಿಕ್ಯಕ್ಕಿಂತ ಅಮೂಲ್ಯವಾದವರು ನಾವು ಯೇಸುವಿನ ಕರಗಳಲ್ಲಿ. ಸಂತೋಷ ಪಡಿ. ನಾವು ನೋಡಿ, ಈ ಲೋಕದಲ್ಲಿರುವ ಎಂಥ ಶ್ರೇಷ್ಠ ಆ ಮುತ್ತು, ವಜ್ರ, ಮಾಣಿಕ್ಯ, ಬಂಗಾರಕ್ಕಿಂತಲೂ ಶ್ರೇಷ್ಠವಾದವರು ಯೇಸುವಿನಲ್ಲಿ. ಈಗ ಬಂಗಾರದ 1 ಗ್ರಾಮ್ ಕೊಂಡ್ಕೊಳ್ಳೋಕ್ಕೆ ಕಷ್ಟಪಡುವ ಜನರಿದ್ದೀವಿ ನಾವು. ಅದರಲ್ಲಿ ಯೇಸು ಹೇಳ್ತಾರೆ, ಅದಕ್ಕಿಂತಲೂ ಈಗ ನಾವು ಏನು ಆಸೆ ಪಟ್ಟು ಕೊಂಡುಕೊಳ್ಳೋಕ್ಕೆ ಕಷ್ಟಪಡ್ತಿದ್ದೀವೋ ಅದಕ್ಕಿಂತ ಮಿಗಿಲಾದವರು. ನಿನ್ನ ಶರೀರದಲ್ಲಿರುವ ಒಂದೊಂದು ಭಾಗಕ್ಕೆ ಕೂಡ ಬೆಲೆ ಕಟ್ಟಕ್ಕೇನೆ ಆಗಲ್ಲ. ಅಂಥ ಅಮೂಲ್ಯವಾದ ಸೊತ್ತು ನನಗೆ ನೀನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ನಾವೇ ಅನೇಕ ಸಲ ನಮ್ಮ ಕುಟುಂಬಸ್ಥರು ಜೀವ ತೆಕ್ಕೊಳ್ಳೋಕ್ಕೆ ನಾವೇ ಕಾರಣರಾಗ್ತೀವಿ. ಬಾಳ ಸಂಗಾತಿಗೆ ಮೋಸ ಮಾಡೋದು. ನಾನು ಕೆಲವು ವಿಡಿಯೋದಲ್ಲಿ ಅದು ಹಾಕಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಆ ಬಾಳ ಸಂಗಾತಿಗೆ ದಯವಿಟ್ಟು ಮೋಸ ಮಾಡಬೇಡಿ. ಈ ಲೋಕದಲ್ಲಿ ನಿಮಗೇನು ಸಂಭವಿಸಿದ್ರು ಕೊನೆಗೆ ಒಂದು ತುತ್ತು ನೀರು ಕೊಡೋದು, ಒಂದು ಗುಟುಕು ನೀರು ಕೊಡೋದು, ಒಂದು ತುತ್ತು ಅನ್ನ ಕೊಡೋದು, ನಿಮ್ಮ ಕಕ್ಕ ಬಾಚೋದು, ನಿಮ್ಮ ಸುಸ್ಸು ಬಾಚೋದು. ಕೊನೆ ಕಾಲದಲ್ಲಿ ವಯಸ್ಸಾಗಿ ಏನು ಇಲ್ಲದೆ ಹಲ್ಲೆಲ್ಲ ಉದ್ರಿ ಹೋಗಿ, ಕೂದಲೆಲ್ಲ ಬೆಳ್ಳಗಾಗಿ, ಏನು ಎಲ್ಲ ಸುಕ್ಕುಗಟ್ಟಿ ಹೋಗಿ, ಶರೀರ ಏನಕ್ಕೂ ಬೇಡದ ಅವಸ್ಥೆಯಲ್ಲಿರುವಾಗ ನಮ್ಮ ಪಕ್ಕದಲ್ಲಿ ಕೂತು ನಮ್ಮ ತಲೆ ಸವರಿ, ನಮ್ಮ ಬೆನ್ನು ತಟ್ಟಿ, ಇಷ್ಟು ವರ್ಷ ನಾನು ನೀವು ಬದುಕಿದ್ವಿ ಅಲ್ಲ ಈ ಲೋಕದಲ್ಲಿ ಅಂತ ಹೇಳಕ್ಕೆ ಇರೋದು ನಮ್ಮ ಬಾಳ ಸಂಗಾತಿ ಮಾತ್ರನೇ. ಮೋಸ ಮಾಡಬೇಡಿ. ಯಾವ ಸಂದರ್ಭದಲ್ಲಿ ಮೋಸ ಮಾಡಬೇಡಿ. ಅದು ಹೆಣ್ಣಿರಲಿ ಗಂಡಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ದೇವರು ನಿನಗೆ ಅಂತ ಕೊಟ್ಟಿದ್ದನ್ನ ಯಾವ ಕಾರಣಕ್ಕೂ ಅದನ್ನು ಕಳ್ಕೋಬೇಡ. ಎಲ್ಲ ತುಂಬಿದ ಫುಲ್ಫಿಲ್ ಆದವರು ಯಾರೂ ಇಲ್ಲ. ಕಳ್ಕೋಬೇಡ. ಅದು ಮೋಸ ಮಾಡಬೇಡ. ಬಾಳ ಸಂಗಾತಿಗೆ ಗೊತ್ತಿಲ್ಲದೆ ಯಾವ ದುಶ್ಚಟ ದುರ್ಗುಣಕ್ಕೆ ಅಡಿಯಾಳಾಗಬೇಡ. ಎರಡನೆಯದು ಪ್ರಿಯರೇ, ನಮ್ಮ ಮಕ್ಕಳ ಹತ್ರ ನಾವು ಹೇಳೋದು, ನೀನು ಇಷ್ಟು ಮಾರ್ಕ್ಸ್ ತರದಿದ್ರೆ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ, ನೀನು ಇಷ್ಟು ಮಾರ್ಕ್ಸ್ ತರದಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತೀನಿ ನಾನು, ನೀನು ಇಷ್ಟು ಮಾರ್ಕ್ಸ್ ತರದಿದ್ರೆ, ಸ್ಪೆಷಲಿ ಹುಡುಗಿಯರಿಗೆ ಹೇಳೋದು, 2nd PUC ಎಲ್ಲ ಆಗಿದ್ರೆ, ನೀನು ಇಷ್ಟು ಮಾರ್ಕ್ಸ್ ತರದಿದ್ರೆ ನಿನ್ನ ಹಿಡಿದು ನಾನು ಮದುವೆ ಮಾಡಿಸ್ಬಿಡ್ತೀನಿ. ಇಂಥ ಮಾತುಗಳೆಲ್ಲ ಕೇಳುವಾಗ, ಅಷ್ಟು ಮಾರ್ಕ್ಸ್ ಮಕ್ಕಳಿಗೆ ಬರದಾಗ ಅವರಲ್ಲಿ ಒಂದು ಭಯ ಆಗ್ತದೆ. ಭಯ ಸೈತಾನನಿಗೆ ಒಂದು ದೊಡ್ಡ ಆಯುಧ. ಅವನು ಅದನ್ನು ಜಾಸ್ತಿ ಅಗಿಯೋಕ್ಕೆ ಶುರು ಮಾಡ್ತಾನೆ. ಅದನ್ನು ಮಕ್ಕಳ ಹೃದಯದಲ್ಲಿ ಜಾಸ್ತಿ ಬೇರೂರಿಸೋಕ್ಕೆ ಶುರು ಮಾಡ್ತಾನೆ. ಹಾಗೆ ಆಗುವಾಗ ಆತ್ಮಹತ್ಯೆ ಕುರಿತು ಚಿಂತೆ ಮಾಡ್ತಾರೆ. ಪ್ರಿಯರೇ, ಮಕ್ಕಳು ಎಷ್ಟಾದರೂ ಮಾರ್ಕ್ಸ್ ತರಲಿ, ಮಕ್ಕಳು ದೇವರು ಕೊಟ್ಟ ದಾನ, ಗರ್ಭಫಲ ದೇವರ ದಾನ ಅಂತ ಹೇಳಿ ಕೀರ್ತನೆ 127:3 ಹೇಳುತ್ತೆ. ಎಷ್ಟೋ ಮಂದಿಗೆ ಇವತ್ತು ಮಕ್ಕಳಿಲ್ಲ. ನನಗೂ ನಿಮಗೂ ದೇವರು ಇವತ್ತು ಮಕ್ಕಳು ಕೊಟ್ಟಿದ್ದಾರೆ ಅಂದರೆ ಅದು ದೇವರ ಕರುಣೆ. ಓದುವವರು ಓದಲಿ, ಜ್ಞಾನ ಎಷ್ಟಿದೆಯೋ ಅಷ್ಟು. ಎಲ್ಲರಿಗೂ ಬ್ರದರ್ TK ಜಾರ್ಜ್ ಹೇಳ್ತಿರ್ತಾರೆ, ಎಲ್ಲರಿಗೂ ಒಂದೇ ಥರ ಭಾರ ಹೊರಕ್ಕಾಗಲ್ಲ ಅಂತ.
ಎಷ್ಟು ಮಾರ್ಕ್ಸ್ ತೆಗೆದವರು ನಾನು ನೋಡ್ತೀನಿ. ನನ್ನ ಕ್ಲಾಸಲ್ಲೇ ಇದ್ದವರು ಇವತ್ತು ಲಾಸ್ಟ್ ಬೆಂಚಲ್ಲಿ ಕೂತು ಜಸ್ಟ್ ಪಾಸಾಗಿ ಅಯ್ಯೋ ನಾವು ಪಾಸ್ ಆಗ್ಬಿಟ್ಟಪ್ಪೋ ಅಂತ ಬೊಬ್ಬೆ ಆಗ್ತಾ ಇದ್ದವರು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನನಗೆ ಗೊತ್ತಿರುವ ಒಂದು ಹುಡುಗ 10th ಫೇಲ್ ಆದ, ನನ್ನ ಬ್ಯಾಚೆ. ಅವನು 10th ಫೇಲ್ ಆಗಿದ್ದ. ಇವತ್ತು ಅವನು BDA ಏನೋ ಆಗಿದ್ದಾನೆ, ಗವರ್ಮೆಂಟ್ ಪೋಸ್ಟ್ ಅವನಿಗೆ. ನಾನು ಹೇಳೋದು ಏನೋ ನೀನು 10th ಫೇಲ್ ಆಗಿ ಇಂಥ ಒಂದು ದೊಡ್ಡ ಉದ್ಯೋಗದಲ್ಲಿ ಇದೆಯಲ್ಲ ಅಂತ. ಜಸ್ಟ್ ಪಾಸ್ ಆದವರು ಇವತ್ತು ಎಂತೆಂಥದೋ ಕೆಲಸದಲ್ಲಿದ್ದಾರೆ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ. ಹಾಗೆ ಯಾರನ್ನ ದೇವರು ಯಾರಿಗೆ ಏನಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಮಕ್ಕಳನ್ನ ದಯವಿಟ್ಟು ಯಾವತ್ತು ನೆಗೆಟಿವ್ ಇಂದ ಹೇಳ್ಬೇಡಿ. ನಿನ್ನ ಕೊಂದು ಬಿಡ್ತೀನಿ, ಸತ್ತೋಗು, ನೀನೊಂದು ದೆವ್ವ, ನೀನೊಂದು ಪಿಶಾಚಿ, ನೀನು ಉದ್ಧಾರ ಆಗಲ್ಲ, ದಯವಿಟ್ಟು ಅಂಥ ಮಾತಿನಿಂದ ಹೇಳಬೇಡಿ. ಮಕ್ಕಳ ಮನಸ್ಸನ್ನು ನೋಯಿಸಬೇಡಿ. ಬೆಳೆದು ಬರುವ ಮಕ್ಕಳು ಅದು ಈಗಿನ ಕಾಲದಲ್ಲಿ ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಅವರ ಹೃದಯದಲ್ಲಿ ಯೇಸು ಅಂತ ಹೇಳುವ ಆ ಜ್ಞಾನ ಕೊಡಿ. ಯೇಸು ಅಂತ ಹೇಳುವ ಆ ದೇವರ ವಾಕ್ಯವನ್ನು ಅವರ ಹೃದಯದಲ್ಲಿ ಬಿತ್ತಿ ಪ್ರಿಯರೇ, ನಮ್ಮ ಮಕ್ಕಳು ಇಡೀ ಪ್ರಪಂಚವನ್ನು ಮೀರಿಸುವ ಮಕ್ಕಳಾಗಿ ಬೆಳಗ್ತಾರೆ, ಬೆಳೀತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ತುಂಬ ಸಲ ಹೇಳಿದ್ದೀನಿ, ನನ್ನ ಮಗ 8th ಸ್ಟ್ಯಾಂಡರ್ಡ್ ತನಕ ಏನೂ ಓದ್ತಾ ಇರಲಿಲ್ಲ. ದೇವರು ಅವನಿಗೆ ಜ್ಞಾನ ಕೊಟ್ಟರು. ಇವತ್ತು ಎಷ್ಟು ಚೆನ್ನಾಗಿ ದೇವರು ಅವನನ್ನು ಕರುಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಸಬ್ಜೆಕ್ಟಲ್ಲೂ ಇವತ್ತು ಅವನು BCom ರಿಸರ್ಚ್ ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದಾನೆ, ಫಸ್ಟ್ ಇಯರ್. ಎಲ್ಲ ಸಬ್ಜೆಕ್ಟಲ್ಲೂ ಫುಲ್ ಮಾರ್ಕ್ಸ್ ಅವನಿಗೆ. ನನ್ನ ಹತ್ರ ಕೇಳುವವರು ಹೇಳ್ತಾರೆ, ನಿಮ್ಮ ಮಗ ಹೇಗಿದ್ದಾನೆ, ಚಿಕ್ಕದ್ರ ಥರನೇ ತುಂಟನಾಗಿದ್ದಾನ, ಕಲಿಯದೆ ಹಾಗೇ ಇದ್ದಾನ? ನಾನು ಹೇಳೋದು ಇಲ್ಲ, ನನ್ನ ಯೇಸು ಅವನನ್ನು ಆಶೀರ್ವದಿಸಿದ್ದಾರೆ. ಅವನು ಹೈಯೆಸ್ಟ್ ಮಾರ್ಕ್ಸಲ್ಲಿ ಪಾಸ್ ಆಗ್ತಿದ್ದಾನೆ. ಇವತ್ತು ದೊಡ್ಡ ಮೇಧಾವಿಯಾಗಿ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಅವನನ್ನು ತಗ್ಗಿಸಿಕೊಂಡು ದೇವರು ಅವನನ್ನು ಕೃಪೆಯಿಂದ ಕರುಣೆಯಿಂದ ತುಂಬಿಸ್ತಾ ಇದ್ದಾರೆ. ಅವನಿಗೆ ಏನು ಓದದೇ ಇದ್ದ ಅವಸ್ಥೆಯಲ್ಲಿದ್ದಾಗಲೂ, ಅವನಿಗೆ ಆಗಾಗ ಕಾಯಿಲೆ ಬರ್ತಾ ಇದ್ದಾಗಲೂ, ಅವನಿಗೆ ಯಾಕೆ ಆ ರೀತಿ ಆಗಾಗ ಕಾಯಿಲೆ ಬರ್ತಿತ್ತು, ಅವನ ಆಂತರಿಕ ಗಾಯ ಏನು ಅಂತ ನನಗೆ ಗೊತ್ತಿತ್ತು. ಅದು ಏಕೆಂತ ಹೇಳಿದರೆ, ನನ್ನ ಗರ್ಭದಲ್ಲಿ ಇರುವಾಗಲೇ 5 ತಿಂಗಳಲ್ಲಿ ಅವನ ಹೆಡ್ ಫಿಕ್ಸ್ ಆಗಿತ್ತು. ಎಲ್ಲರೂ ಹೇಳಿದ್ರು, ಎಲ್ಲ ಡಾಕ್ಟರ್ಸ್ ಹೇಳಿದ್ರು ಅಬೋರ್ಷನ್ ಮಾಡಿಬಿಡಿ ಅಂತ. ನಾವು ಸ್ಟ್ರಾಂಗ್ ಆಗಿದ್ವಿ, ದೇವರು ಕೊಟ್ಟ ಮೇಲೆ ದೇವರೇ ಕಾಪಾಡ್ತಾರೆ ಅಂತ ದೇವರು ಕರುಣಿಸಿದ್ರು. ಅದೆಲ್ಲ ತಾಯಿಯ ಗರ್ಭದಿಂದಲೇ ಅವನಿಗೆ ಬಂದ ಆಂತರಿಕ ಗಾಯ. ನಾನು ಯಾವಾಗಲೂ ನಾನು ಗಂಡ ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾ ಇದ್ವಿ. ಕುಟುಂಬ ಪ್ರಾರ್ಥನೆಯಲ್ಲಿ ಕೂರಿಸ್ತಾ ಇದ್ದೆ, ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಸಂಸ್ಕಾರಗಳಲ್ಲಿ ಭಾಗವಹಿಸಲಿಕ್ಕೆ ಹೇಳ್ತಾ ಇದ್ದೆ, ಪ್ರತ್ಯೇಕವಾಗಿ ಹೋಗಿ ಪಾಪ ನಿವೇದನೆ ಮಾಡು ಅಂತ ಹೇಳ್ತಾ ಇದ್ದೆ ಸಂಸ್ಕಾರ ಸಿಕ್ಕಿದ ಮೇಲೆ. ಈ ಎಲ್ಲ ಅನುಭವಗಳಾದ ಮೇಲೆ ದೇವರು ಅವನನ್ನು ಅನುಗ್ರಹಿಸಿ ಆಶೀರ್ವದಿಸಕ್ಕೆ ಶುರು ಮಾಡಿದ್ರು. ಮನುಷ್ಯ ಕೊಟ್ಟರೆ ಅಲ್ಪ, ದೇವರು ಕೊಟ್ಟರೆ ಅಧಿಕವಾಗಿ ತುಂಬಿ ತುಳುಕಿ ಅದಿಮಿ ಕುಲುಕಿ ಸ್ವರ್ಗದ ದ್ವಾರ ತೆರೆದು ಅವನನ್ನು ಪ್ರಭು ಯೇಸು ಆಶೀರ್ವಾದ ಮಾಡಲಿಕ್ಕೆ ಶುರು ಮಾಡಿದ್ರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮಂಜುಳಾ ಜಾಯಿ ಮಕ್ಕಳಿಗೆ ಮಾತ್ರ ದೇವರು ಆಶೀರ್ವದಿಸೋದಲ್ಲ, ದೇವರು ಪಕ್ಷಪಾತಿಯಲ್ಲ. ದೇವರನ್ನು ಯಾರೆಲ್ಲ ಕೂಗಿ ಕರೀತಾರೋ, ಯೇಸು ನಾಮವನ್ನು ಯಾರೆಲ್ಲ ಮೊರೆ ಇಡ್ತಾರೋ ಅವರೆಲ್ಲರನ್ನು ಕೈ ಹಿಡಿದು ಮೇಲಕ್ಕೆತ್ತುವ ದೇವರು ನಮ್ಮ ದೇವರು. ಕರುಣಾಮಯಿಯಾದ ದೇವರು, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು, ಬೆನ್ನತ್ತಿ ಪ್ರೀತಿ ಮಾಡುವ ದೇವರು, ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ದೇವರು. ಆ ದೇವರ ಕೈ ಕೆಳಗೆ ನಮ್ಮನ್ನೇ ಸಮರ್ಪಿಸುವ ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮತ್ತೆ ಪ್ರಿಯರೇ, 3ನೇಯದು, ನಮ್ಮದು ಅನೇಕ ವಸ್ತುಗಳಿರಲಿ, ವ್ಯಕ್ತಿಗಳಿರಲಿ, ಪ್ರೀತಿಸುವವರಿರಲಿ, ಅವರು ದೂರ ಆದಾಗ, ನಷ್ಟಪಟ್ಟು ಹೋದಾಗ, ನಾವು ನಮ್ಮದು ಅಂತ ನೆನೆಸ್ಕೊಂಡಿರುವ ವಸ್ತು ನಷ್ಟಪಟ್ಟು ಹೋಗುವಾಗ ನಮಗೆ ನೋವಾಗುತ್ತೆ. ಜೀವನ ಯಾಕೆ ಅಂತ ನೆನೆಸ್ತೀವಿ, ಆತ್ಮಹತ್ಯೆ ಕುರಿತು ಚಿಂತೆ ಮಾಡ್ತೀವಿ. ಯೇಸು ಹೇಳ್ತಾರೆ, ಇಹಲೋಕದ ಚಿಂತಾ ಭಾರಗಳನ್ನು ನನಗೆ ವಹಿಸಿಕೊಡು, ನಾನು ಹೊತ್ತುಕೊಳ್ತೀನಿ ಅಂತ 1 ಪೇತ್ರ 5:7 ಯೇಸು ಹೇಳ್ತಾರೆ. ಯೇಸುವಿನ ಮಾತಿಗೆ ನಾವು ಬೆಲೆ ಕೊಡುವ. ಎಲ್ಲವೂ ಯೇಸು ನಮಗೆ ಕೊಟ್ಟಿದೆ. ದೇವರು ನಮಗೆ ಕೊಡದೆ ಏನು ನಮ್ಮ ಹತ್ರ ಉಳಿದಿಲ್ಲ ಅಂತ ಸಂತ ಪೌಲರು ಹೇಳ್ತಾರೆ. ಆಗ ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ದೇವರಿಗೆ ಸಮರ್ಪಿಸಿ ಜೀವಿಸುವ. ದೇವರೇ ಕೊಟ್ಟಿದ ಮೇಲೆ ದೇವರೇ ಅದನ್ನು ಕಾಪಾಡೋಕ್ಕೆ ಗೊತ್ತು. ಒಂದು ವೇಳೆ ನಮ್ಮ ವಸ್ತು ಇರಲಿ, ನಮ್ಮ ಮನೆ ಇರಲಿ, ನಮ್ಮ ಚಿನ್ನ ಬಂಗಾರ ಇರಲಿ, ಏನೋ ಒಂದು ಹೋಗಿರ್ಬೋದು, ಆದರೆ ದೇವರು ಅದನ್ನೆಲ್ಲ 2ರಷ್ಟು ವಾಪಸ್ ಕೊಡಲಿಕ್ಕೆ ಶಕ್ತನಾದವರು. ಯೋಬನ ಜೀವನದಲ್ಲಿ ಕೊಟ್ಟ ರೀತಿಯಲ್ಲಿ ಹೇಗೆ ನಾವು ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಾಗ ಯೇಸು ನಮಗೆ ಅಂತ ಇಟ್ಟಿರೋದು ಎಲ್ಲವನ್ನು ಅವರು ನಮಗೇನೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕುಟುಂಬವನ್ನು ಹೆಚ್ಚೆಚ್ಚು ದೇವರ ವಾಕ್ಯದಲ್ಲಿ ಬೆಳೆಸಿ, ದೇವರ ಪ್ರೀತಿಯಲ್ಲಿ ಕಟ್ಟಿ ಕುಟುಂಬವನ್ನು ಪರಸ್ಪರ ಒಗ್ಗಟ್ಟಿನಲ್ಲಿ ಪ್ರಾರ್ಥಿಸಿ. ಈಗ ನೋಡಿ ಪ್ರಿಯರೇ, ಮಕ್ಕಳು ಕುಟುಂಬವಾಗಿ ನಾವು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡಬೇಕು. ಏನು ಡಿಸಿಷನ್ ತೆಗೆಯೋದಾದ್ರೂ ಮಕ್ಕಳ ಹತ್ರ ಸಹ ಹೇಳಿ,
ಕುಟುಂಬವಾಗಿ ಕೂತು ಡಿಸಿಷನ್ ತೆಗೀರಿ. ಆಗ ನನಗೆ ಅಂತ ಯಾರೋ ಇದ್ದಾರೆ ಅಂತ ಹೇಳುವ ಒಂದು ಬಲ ಏನಿದ್ರು ಕುಟುಂಬದಲ್ಲಿ ಪರಸ್ಪರ ಶೇರ್ ಮಾಡ್ಕೊಳ್ಳಿ. ಆಗ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಈಗ ಸಾಲದ ಬಾಧೆ ಇರ್ಬೋದು, ಇಕ್ಕಟ್ಟಿನ ಪರಿಸ್ಥಿತಿ ಇರ್ಬೋದು, ನಿಂದೆ ಅಪಮಾನಗಳಿರ್ಬೋದು, ಏನೇ ಇರ್ಬೋದು, ಅದೆಲ್ಲ ನಮ್ಮನ್ನು ಆತ್ಮಹತ್ಯೆಗೆ ಚಿಂತೆ ಮಾಡಲಿಕ್ಕೆ ಎಡೆಮಾಡಿ ಕೊಡುತ್ತೆ. ಅದೆಲ್ಲವನ್ನು ಕುಟುಂಬದಲ್ಲಿ ಶೇರ್ ಮಾಡ್ಕೊಳ್ಳಿ. ವಿಶೇಷವಾಗಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಮಕ್ಕಳು ತಂದೆ ತಾಯಿಗೆ, ತಂದೆ ತಾಯಿಗೆ ಮಕ್ಕಳಿಗೆ, ಕುಟುಂಬವಾಗಿ ಅತ್ತೆ ಮಾವಂದಿರಿರ್ಬೋದು, ಅದೆಲ್ಲ ಕುಟುಂಬವಾಗಿ ಶೇರ್ ಮಾಡ್ಕೊಳ್ಳಿ. ಆಗ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ನಮ್ಮ ಮನಸ್ಸಿಂದ ಅದು ಏನು ಇಮೋಷನ್ಸ್ ಇರಲಿ ಓಪನ್ ಅಪ್ ಆಗುವಾಗ ನಮಗೆ ಅದರಿಂದ ಹೊರಗಡೆ ಬರೋಕ್ಕೆ ಒಂದು ಆಗುತ್ತೆ, ಧೈರ್ಯ ನಮಗೆ ಸಿಗುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ಕುಟುಂಬವಾಗಿ ಆ ವಿಷಯವನ್ನಿಟ್ಟು ಸರೆಂಡರ್ ಮಾಡಿ. ಯೇಸು ಹೇಳ್ತಾರೆ 1 ಯೋಹಾನ 4:4 ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ದೇವರ ಆತ್ಮ ಶ್ರೇಷ್ಠ ಆತ್ಮ. ಈ ಭಯದಿಂದ, ಈ ನಿಂದೆ ಅಪಮಾನದಿಂದ, ನಾಚಿಕೆಯಿಂದ, ಅಂಜಿಕೆಯಿಂದ ಇದರೆಲ್ಲ ಹೊರಗಡೆ ಬರಬೇಕಾದ್ರೆ ನಮಗೆ ನನ್ನೊಳಗಿರುವ ದೇವರ ಆತ್ಮ ಶ್ರೇಷ್ಠ ಆತ್ಮ, ನನ್ನೊಳಗಿರುವ ದೇವರ ಆತ್ಮ ಶಕ್ತಿಯ ಆತ್ಮ, ನನ್ನೊಳಗಿರುವ ದೇವರ ಆತ್ಮ ಬಿಡುಗಡೆಯ ಆತ್ಮ, ನನ್ನೊಳಗಿರುವ ದೇವರ ಆತ್ಮ ಧೈರ್ಯದ ಆತ್ಮ ಅಂತ ಹೇಳುವ ಆ ಮನವರಿಕೆ ನನಗೂ ನಿಮಗೂ ಯಾವಾಗ ಆಗುತ್ತೋ ನಾವು ಆತ್ಮಹತ್ಯೆ ಕುರಿತು ಚಿಂತೆ ಮಾಡಲ್ಲ. ಎರಡನೇ, ಏಕೆ ಆತ್ಮಹತ್ಯೆ ಮಾಡ್ತೀವಿ, ಏಕೆ ಅದರಿಂದ ಹೊರಗಡೆ ಬರಬೇಕು, ಯಾವ ವಿಷಯ ಇದೆಲ್ಲ ಸೋಲು ಇರ್ಬೋದು, ನಿರಾಶೆ ಇರ್ಬೋದು, ಅಥವಾ ನಾವು ನಂಬಿ ಬಂದ ಜೀವನ ಆ ಜೀವನ ಇಲ್ಲದೆ ಇರ್ಬೋದು. ಅದೇನೇ ಆಗಲಿ ಒಂದು ನೆನೆಸ್ಕೊಳ್ಳಿ ಪ್ರಿಯರೇ, ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಏನು ಸಂಭವಿಸಿದ್ರು, ಒಂದು ಹುಲ್ಲು ಕಡ್ಡಿ ಕೂಡ ನಮ್ಮ ಜೀವನದಲ್ಲಿ ಅಲ್ಲಾಡೋದಾದ್ರು, ಈ ಒಂದು ಕೂದಲು ಈ ನನ್ನ ತಲೆಯಿಂದ ಅದು ಉದುರಿ ಹೋಗೋದಾದ್ರು ಅದು ದೇವರಿಗೆ ಗೊತ್ತಿಲ್ಲದೆ ಉದುರಿ ಹೋಗೋದಿಲ್ಲ. ಏಕೆಂತ ಹೇಳಿದರೆ ನಾನು ಒಂದೊಂದು ಕೂದಲು ಕೂಡ ಅದು ಎಣಿಕೆಯಾಗಿದೆ. ನನಗೆ 2 ವರ್ಷದ ಮೊದಲು ಡೆಂಗು ಆಗಿತ್ತು. ಅದು ವೈರಲ್ ಇನ್ಫೆಕ್ಷನ್ ಆಗಿ ಆ ಕೂದಲು ಹಿಂಗೆ ಗಂಟು ಬಿದ್ದು ಬಿಟ್ಟಿತ್ತು. ಈ ಅರಿಕೆ ಕೂದಲೆಲ್ಲ ಕಟ್ತಾರಲ್ಲ ಕೆಲವರು, ಹಂಗೆ ಗಂಟು ಬಿದ್ದು ಬಿಟ್ಟಿತ್ತು. ನಾನೆಲ್ಲಿ ಪಕ್ಷಿಗೆರೆ ಧ್ಯಾನಕ್ಕೆ ಹೋಗಿದ್ದೆ, ಬೆಳಿಗ್ಗೆ ಸ್ನಾನ ಮಾಡಿ ತಲೆ ಒರೆಸ್ತೀನಿ, ಕೂದಲೆಲ್ಲ ಗಂಟು ಹೇಗೆ ಬಿಚ್ಚಿದ್ರು ಬರ್ತಾ ಇಲ್ಲ. ಹೀಗೆ ಸ್ವಲ್ಪ ಎಳೆಯುವಾಗ ಇಷ್ಟಿಷ್ಟು ದಪ್ಪ ಗಂಟೆ ಬರ್ತಾ ಉಂಟು. ನನಗೆ ಉದ್ದ ಕೂದಲಿತ್ತು, ಗಂಟೆ ಬರ್ತಾ ಉಂಟು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಕಾನ್ವೆಂಟಲ್ಲಿ ಉಳ್ಕೊಂಡಿದ್ದೆ, ತೆಗೆದು ಹಾಗೆ ಒಂದು ತುರ್ಬು ಕಟ್ಕೊಂಡು, ಒಂದು ಕೊಂಡೆ ಕಟ್ಕೊಂಡು ನಾನು ಚರ್ಚಿಗೆ ಹೋದೆ. ಬ್ರದರ್ ಟಿ ಕೆ ಜಾರ್ಜ್ ಇದ್ರು ರೂಮ್ ಹತ್ರ. ನಾನು ಹೇಳಿದೆ, ನೋಡಿ ನನ್ನ ತಲೆ ಹಿಂಗೆ ಆಗ್ಬಿಟ್ಟಿದೆ, ನಾನು ಹೇಗೆ ಸ್ಟೇಜಿಗೆ ಬರಲಿ ಅಣ್ಣ. ಅವ್ರು ಹೇಳಿದ್ರು, ಅಲ್ಲೆಲ್ಲಾದ್ರೂ ಬಾರ್ಬರ್ ಶಾಪ್ ಇದ್ದರೆ ಮೇಲಿಂದಲೇ ಕಟ್ ಮಾಡ್ಕೊಂಡು ಬಾ ಅಂದರು. ನಾನು ಹೇಳಿದೆ, ನಾನು ಮೊಟ್ಟೆ ಮಾಡಿ ನಾನು ಹೆಂಗೆ ಒಂದು ಸ್ಟೇಜಲ್ಲಿ ನಿಲ್ಲಲಿ. ಅವ್ರು ಹೇಳಿದ್ರು, ಪರವಾಗಿಲ್ಲ ಹೋಗು, ತಲೆಗೆ ಬಟ್ಟೆ ಕಟ್ಕೊಂಡು ಒಂದು 3 ದಿನ ಇದ್ದರೆ ಆಯಿತು, ಮನೆಗೆ ಹೋಗಿ ಮತ್ತೆ ಅದನ್ನ ಏನಾದರೂ ಮಾಡೋಣ. ನಾನು ಅದಕ್ಕೆ ಒಪ್ಪಲಿಲ್ಲ. 3 ದಿನನೂ ಕೂಡ ಆ ಗಂಟು ಕಟ್ಟಿದ್ದ ಇದನ್ನೇ ಕೊಂಡೆ ಕಟ್ಟಿಕೊಂಡು ನಾನು 3 ದಿನನೂ ರಿಟ್ರೀಟ್ ಮ್ಯಾನೇಜ್ ಮಾಡಿದೆ. ಅದಾದಮೇಲೆ ಮನೆಗೆ ಬಂದಮೇಲೆ ನಾನೀಗೆ ಪ್ರೇಯರ್ ಮಾಡ್ತೀನಿ, ನನ್ನ ಕೂದಲನ್ನ ಸಮರ್ಪಿಸಿ. ಲೇಡೀಸಿಗೆ ಕೂದಲಂದರೆ ಸ್ವಲ್ಪ ಇದಲ್ವ, ಉದುರಿ ಹೋಯ್ತು, ಕಟ್ ಮಾಡೋದು ಮೇಲೆಯಿಂದ ಅಂತ ಹೇಳಿದರೆ ಅದು ನಮ್ಮಂಥ ಹಳೇಬರಿಗೆ ಸ್ವಲ್ಪ ನೋವಿನ ಸಂಗತಿ ಅಲ್ವಾ. ನಾನು ಅದನ್ನು ಸಮರ್ಪಿಸಿ ಪ್ರೇಯರ್ ಮಾಡ್ತಾ ಇದ್ದೆ. ತುಂಬ ಚಿಂತೆ ಆಗಿತ್ತು ನನಗೆ, ನನ್ನ ಉದ್ದ ಕೂದಲು ಹೋಗ್ಬಿಡ್ತಲ್ಲ ಅಂತ. ನಾನು ಅದನ್ನು ಹೆಂಗೆಲ್ಲ ಮಾಡಿ ಬೆಳೆಸಿಟ್ಟಿದ್ದೆ. ನಾನು ಇದು ಮಾಡ್ತಾ ಇದ್ದೀನಿ, ದೇವರು ನನಗೆ ಹೇಳಿದರು, ನಿನ್ನ ಒಂದೊಂದು ಕೂದಲು ಕೂಡ ಎಣಿಕೆಯಾಗಿದೆ, ನನಗೆ ಗೊತ್ತಿಲ್ಲದೆ ಅದು ಬಿದ್ದು ಹೋಗುವುದಿಲ್ಲ. ನನಗೆ ತುಂಬ ವಂಡರ್ ಅನ್ನಿಸ್ತು. ನಾನು ಕೆಳಗೆ, ನಮ್ಮ ಮನೆಯದು ಕೆಳಗೇನೆ ಒಂದು ಅಕ್ಕ ಪಾರ್ಲರ್ ನಡೆಸ್ತಾರೆ. ನಾನು ಅವ್ರ ಹತ್ರ ಹೇಳಿದೆ, ಹೋಗಿ ಈ ಕೂದಲಿಗೆ ಸ್ವಲ್ಪ ಶೇಪ್ ಕೊಡಿ ಅಂತ ಹೇಳಿ ಮೇಲಿಂದ ಹೀಗೆ ಬಾಬ್ ಕಟ್ ಥರ ಮಾಡಿಬಿಟ್ರು 2 ವರ್ಷದ ಹಿಂದೆ. ಅದಾದಮೇಲೆ ಮತ್ತೆ ನಾನು ಯಾವ ಇದು ಮಾಡಿಲ್ಲ, ಒಂದು ಜುಟ್ಟು ಹಾಕ್ಕೊಂಡೆ ಎಲ್ಲ ಕಡೆ, ಇಷ್ಟುದ್ದ ಇಲ್ಲಿ ಬಲ ಥರ ಜುಟ್ಟು ಹಾಕ್ಕೊಂಡೆ ಎಲ್ಲ ಕಡೆ ಹೋಗ್ತಿದ್ದೆ. ದೇವರು ಪುನಃ ನನ್ನ ಕೂದಲನ್ನು ಬೆಳೆಸಿದ್ರು. ಆಗ ಆ ಸಮಯ ಸಂದರ್ಭಕ್ಕೆ, ಇದು ಸಣ್ಣ ವಿಷಯ ನಾನು ಹೇಳ್ತಾ ಇರೋದು, ಅದೇ ರೀತಿ ಸಮಯ ಸಂದರ್ಭಕ್ಕೆ ನನ್ನ ಸಾಕ್ಷಿ ನೋಡಿ ಎಂಥದೆಲ್ಲ ಹಾದಿಯಲ್ಲಿ ನಾನು ಹಾದಿ ಬಂದಿದ್ದೀನಿ, ನಾನು ನನ್ನ ಕುಟುಂಬ. ದೇವರು ಎಲ್ಲ ನನಗೆ ಗೊತ್ತಿತ್ತು. ಒಂದು, ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಏನು ಸಂಭವಿಸೋದಿಲ್ಲ. ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಬಂದಾಗ ಪ್ರಿಯರೇ, ನಮ್ಮ ಕುಟುಂಬವನ್ನು ದೇವರು ಹೀಗೆ ಒಂದೊಂದು ದಿನವೂ, ಇವತ್ತು ಬೆಳಿಗ್ಗೆ ಕೂಡ ನಾನು ಮನೆಯಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಜೀವನವೇ ಒಂದು ಅದ್ಭುತ ಅಲ್ವಾ. ಒಂದೊಂದು ಕ್ಷಣ ಕೂಡ ದೇವರು ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಕ್ಷಣ ಕೂಡ ಕಂಪ್ಲೀಟ್ ದೇವರಿಗೆ ವಹಿಸಿಕೊಡಿ. ವಿಶೇಷವಾಗಿ ದೇವರ ವಾಕ್ಯಕ್ಕೆ ಮನ್ನಣೆ ಕೊಡಿ. ಕುಟುಂಬದಲ್ಲಿ ಒಂದು ಕೀರ್ತನೆ 1ರಿಂದ ದೇವರ ವಾಕ್ಯ ಹೇಳುತ್ತೆ. 1ನೇ ಕೀರ್ತನೆಯಲ್ಲಿ, ದೇವರ ವಾಕ್ಯವನ್ನು ಹಗಲಿರುಳೆನ್ನದೆ ಧ್ಯಾನಿಸುವವನು ನದಿಯ ಬದಿಯಲ್ಲಿ ನೆಟ್ಟ ಗಿಡಕ್ಕೆ ಸಮಾನ, ಸಕಾಲದಲ್ಲಿ ಫಲವೀವ ವೃಕ್ಷದಂತೆ ಸದಾ ಹಚ್ಚ ಹಸಿರಾಗಿರುತ್ತದೆ. ನೋಡಿ, ನದಿಯ ಬದಿಯಲ್ಲಿ ಬೆಳೆಯುವ
ಒಂದು ಗಿಡಕ್ಕೆ ಯಾರು ನೀರು ಹಾಕೋದು ಬೇಡ, ಯಾರು ಗೊಬ್ಬರ ಹಾಕೋದು ಬೇಡ, ಅದು ತನ್ನಿಷ್ಟಕ್ಕೆ ತಾನೇ ಬರುತ್ತೆ. ದೇವರು ಹೇಳ್ತಾರೆ, ಅರಣ್ಯದಲ್ಲಿ ಕೂಡ ನಾನು ನಿನಗೆ ತೊರೆಯನ್ನು ಹರಿಸ್ತೀನಿ, ನೀರಿನ ತೊರೆಯನ್ನು ಹರಿಸ್ತೀನಿ, ನಿನ್ನನ್ನು ಫಲಪ್ರದವಾಗುವಂತೆ ಮಾಡ್ತೀನಿ, ಫಲವತ್ತತೆಯಿಂದ ಕೂಡ್ತೀನಿ. ಯಾಕೋಬನಿಗೆ ದೇವರು ಬಿತ್ತಿದ ಬೀಜವನ್ನು 100 ಮಡಿಯಷ್ಟು ಫಲ ಕೊಟ್ಟರು. ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಾಗ ನಮ್ಮ ಜೀವನದಲ್ಲಿ ಎಲ್ಲವೂ ಫಲಪ್ರದವಾಗಿ ಮಾರ್ಪಡ್ತದೆ ಪ್ರಿಯರೇ. ಆ ನಂಬಿಕೆ, ವಿಶ್ವಾಸ, ಇಲ್ಲದಿರುವುದನ್ನು ಇರುವುದಾಗಿ ಮಾರ್ಪಡಿಸಲು ಶಕ್ತನಾದ ದೇವರಲ್ಲಿ ಹಾತುಕೊಂಡು ಜೀವಿಸೋದು, ಅವರ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಅವರ ಪಕ್ಕೆಲುಬುಗಳಲ್ಲಿ ನಾವು ಆಶ್ರಯ ಪಡೆಯೋದು, ಅವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನೇ ತಗ್ಗಿಸಿಕೊಂಡು ಜೀವಿಸೋದು. ದೇವರು ಯಾವ ಸಂದರ್ಭದಲ್ಲಿಯೂ ನಮ್ಮನ್ನು ಬಿಟ್ಟಾಕಲ್ಲ. ಏನೇ ಬರಲಿ, ಆತ್ಮಹತ್ಯೆ ಕುರಿತು ಚಿಂತೆ ಮಾಡಬೇಡಿ. ಆತ್ಮವನ್ನು ಹತ್ಯೆ ಮಾಡೋದು ಅದು ಸೈತಾನನ ಕೆಲಸ. ಯೇಸು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು ಅಂತೇಳಿ ಯೋಹಾನ 10:10 ದೇವರು ಹೇಳ್ತಾರೆ. ಯೋಹಾನ 5:26 ದೇವರು ವಾಗ್ದಾನ ಮಾಡಿದ್ದಾರೆ. ಪಿತನು ಹೇಗೆ ಜೀವಕ್ಕೆ ಮೂಲದಾತನಾಗಿದ್ದಾನೋ, ಪುತ್ರನು ಕೂಡ ಹಾಗೆ ಜೀವಕ್ಕೆ ಮೂಲದಾತರಾಗಿದ್ದಾರೆ. ಈ ಜೀವದ ಒಡೆಯ, ಈ ಜೀವದ ಅಧಿಪತಿ, ಈ ಜೀವವನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ಯೇಸು. ಆ ಯೇಸುವಿನಿಗೆ ನಮ್ಮನ್ನು ಕೊಡುವ ಮಕ್ಕಳಲ್ಲಿ, ಕುಟುಂಬದಲ್ಲಿ, ಬಾಳ ಸಂಗಾತಿಯಲ್ಲಿ ಪರಸ್ಪರ ಮೋಸ ಮಾಡದೆ, ವಂಚನೆ ಮಾಡದೆ, ಯಾರನ್ನು ನೋಯಿಸದೆ, ಎಲ್ಲರನ್ನು ಪ್ರೀತಿಸುವ, ಎಲ್ಲರಲ್ಲಿ ಒಂದಾಗುವ, ಐಕ್ಯಗೊಳ್ಳುವ, ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಪರಸ್ಪರ ಮಾತಾಡಿ ಮುಗಿಸ್ಕೊಳ್ಳಿ. ಕೆಲಸದ ಜಾಗದಲ್ಲಿ ಇರ್ಬೋದು, ನೆರೆಹೊರೆಯವರಲ್ಲಿ ಇರ್ಬೋದು, ಬಂಧು ಮಿತ್ರಾದಿಗಳಲ್ಲಿ ಇರ್ಬೋದು, ರಕ್ತ ಸಂಬಂಧಿಗಳಲ್ಲಿ ಇರ್ಬೋದು, ಏನೇ ಬಂದರೂ ಅದನ್ನು ಮಾತಾಡಿ ಜಯಿಸಕ್ಕೆ 1 ಸೆಕೆಂಡಲ್ಲಿ ನಾವು ತಗೊಳ್ಳುವ ತೀರ್ಮಾನ ತಪ್ಪು ಹಾದಿ ನಮ್ಮ ಜೀವನವನ್ನೇ ತೆಗೆದಾಕ್ತು ಬಿಡುತ್ತೆ ಪ್ರಿಯರೇ. ಅದರ ಹಿಂದೆ ತುಂಬ ಮಂದಿ ಕೊರಗಲಿಕ್ಕೆ ಇರುತ್ತೆ. ಹಾಗಾಗಿ ಈ ಜೀವ ದೇವರು ಕೊಟ್ಟಿದ್ದು, ಏನೇ ಬಂದರೂ ಈ ಲೋಕದಲ್ಲಿ ಅದನ್ನು ಅನುಭವಿಸಿ ಮುಗಿಸೋಣ. ದೇವರು ನಮ್ಮ ಜೊತೆಗಿದ್ದಾರೆ, ನಮ್ಮ ಸೃಷ್ಟಿ ಮಾಡಿದ ಯೇಸು ಇದ್ದಾರೆ, ಕೈ ಹಿಡಿದು ನಡೆಸುವ ದೇವರಿದ್ದಾರೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ಪರಿಶುದ್ಧಾತ್ಮರೇ, ಆತ್ಮಹತ್ಯೆ ಕುರಿತು ಚಿಂತೆ ಮಾಡುತ್ತಿರುವ ಪ್ರತಿಯೊಂದು ಮಕ್ಕಳನ್ನು ಈ ನಿಮಿಷದಲ್ಲಿ ಯೇಸುವಿನ ಗಾಯವುಳ್ಳ ಕರಗಳಿಗೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಎಲ್ಲರಲ್ಲಿರುವ ದುರಾತ್ಮನ ಶಕ್ತಿಗಳು, ಯಾಕೆ ಈ ಜೀವನ ಅಂತ ಹೇಳುವಂತಹ ದುರಾತ್ಮನ ಶಕ್ತಿಗಳು ಯೇಸು ನಾಮದ ಬಲದಲ್ಲಿ, ಯೇಸು ನಾಮದ ಶಕ್ತಿಯಲ್ಲಿ ಸಕಲ ಋನ್ಮನದಿಂದ ಅದು ತೆಗೆದು ಹಾಕುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಕರುಣೆಯ ಹಸ್ತ ಈ ನಿಮಿಷದಲ್ಲಿ ಅವರ ಮೇಲೆ ಚಾಚಲ್ಪಡುವುದಕ್ಕಾಗಿ ಸ್ತೋತ್ರ. ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು ಅಂತ ಹೇಳಿದ್ದೀರಾ. ಸರ್ವರಲ್ಲಿ ಜೀವ ತುಂಬುವುದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳು, ನಿಂದೆ, ಅಪಮಾನಗಳು, ನೋವುಗಳು, ನಿರಾಶೆಗಳು, ಸೋಲುಗಳು, ವೇದನೆಗಳು, ಅಜ್ಞಾನ, ಅಕ್ರಮಗಳು ಯೇಸುವೆ, ಎಲ್ಲ ಕೆಟ್ಟದುಗಳು, ಎಲ್ಲ ದುಶ್ಚಟ ದುರ್ಗುಣಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಕುಟುಂಬಗಳಲ್ಲಿ, ಹೃದಯಗಳಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಉಂಟಾಗುವುದಕ್ಕಾಗಿ ಸ್ತೋತ್ರ ಯೇಸುವೆ. ಸರ್ವರನ್ನು ನಿನ್ನ ಐಕ್ಯತೆಯಲ್ಲಿ, ಪ್ರೀತಿಯಲ್ಲಿ ತುಂಬಿಕೊಳ್ಳುವ ನಿಮ್ಮ ಕರುಣೆಗಾಗಿ, ಕೃಪೆಗಾಗಿ ಸ್ತೋತ್ರ. ಆತ್ಮರ ಶಕ್ತಿಯನ್ನು ಸರ್ವರ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರ್ವ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಅಮ್ಮ ಮಾತೆಯೇ, ಸರ್ವರ ಆತ್ಮದ ಅಭಿಷೇಕಕ್ಕಾಗಿ ಎಲ್ಲರೂ ಜೀವ ಪಡೆಯುವಂತೆ, ಯೇಸುವಿನಲ್ಲಿ ಜೀವ ಪಡೆದು ಯೇಸುವಿಗಾಗಿ ಜೀವಿಸುವಂತೆ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.